ಸಂಘ ಪರಿವಾರದ ಮೂಲದಿಂದಲೇ ಬಂದಿದ್ದರೂ ಆರ್ಎಸ್ಎಸ್ನ ಚಾತುರ್ವರ್ಣ ಪದ್ಧತಿಗೆ ಸಿಡ್ಡು ಹೊಡೆದು ವೈಶ್ಯರನ್ನ ಮೇಲೆ ಕೂರಿಸಿದ ಮೋದಿಯವರು ಪ್ರಧಾನಿಯಾದ ಬಳಿಕ ಮೊದಲ ಬಾರಿಗೆ ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ್ರು. ಬಿಜೆಪಿ ಆಡಳಿತ ಎಂದರೆ ಅದು ಆರ್ಎಸ್ಎಸ್ನ ಹಿಂದಿನ ಬಾಗಿಲಿನ ಆಡಳಿತ. ಎಲ್ಲ ಕಡೆ ಬಹುತೇಕ ಹಾಕಿಯೇ ನಡೆದಿದ್ರು. ಪ್ರಧಾನಿ ಮೋದಿಯವರು ವೈಶ್ಯಾಡಳಿತ ತರುವಲ್ಲಿ ಸಫಲರಾಗಿದ್ರು. ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ತನ್ನ ಜಾತಿಯನ್ನ ಅವರು ಹಿಂದುಳಿದ ಪಟ್ಟಿಗೆ ಸೇರಿಸಿದ್ರು. ಹಾಗಾಗಿ ಇದು ಹಿಂದುಳಿದ ಜಾತಿಗೆ ಸೇರಿದ ಪ್ರಧಾನಿಯ ಆಡಳಿತವೂ ಹೌದು. ಎರಡನೆಯ ಸ್ಥಾನದಲ್ಲಿ ಜೈನ ಮೂಲದ ವೈಶ್ಯ ಅಮಿತ್ ಶಾ ಇದ್ದಾರೆ. ಹಾಗಾಗಿ ಆರ್ಎಸ್ಎಸ್ನ ಜೊತೆಗೆ ಒಳ ಭಿನ್ನಾಭಿಪ್ರಾಯ ಇತ್ತು. ಅಲ್ಲದೆ 10 ವರ್ಷದ ಬಳಿಕವೂ ಆರ್ಎಸ್ಎಸ್ಗೆ ಮೋದಿಯವರನ್ನ ಅಲುಗಾಡಿಸಲು ಆಗಿಲ್ಲ. ಬಿಜೆಪಿಗೆ ಬಹುಮತ ಇಲ್ಲದಿದ್ರೂ ಎನ್ಡಿಎ ಮೈತ್ರಿಕೂಟದ ಪ್ರಧಾನಿಯಾಗಿ ಅವರು ಮುಂದುವರೆದಿದ್ದಾರೆ. ನಾಗ್ಪುರದಲ್ಲಿ ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಕೊನೆಗೂ ಪ್ರಧಾನಿ ಮೋದಿಯವರು ಭೇಟಿ ನೀಡಿದ್ರು. ಆರ್ಎಸ್ಎಸ್ಗೆ 100 ವರ್ಷ ಪೇರೆ. ಮುಖ್ಯಸ್ಥರೆಲ್ಲ ಒಂದೇ ಜಾತಿಯವರು. ಸರ್ಕಾರಗಳು ಬಹುಮತದ ಮೇಲೆ ನಡೆಯುವುದರಿಂದ ಸಾಕಷ್ಟು ತನ್ನತನ ತೋರಿಸಿದ್ರು. ಆರ್ಎಸ್ಎಸ್ಗೆ ತಾನು ಬಯಸಿದ ಹಿಂದೂ ಆಡಳಿತ ಕಷ್ಟವಾಗಿದೆ. ಮೋದಿಯವರು ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಸ್ಥಾಪಕ ಕೇಶವ್ ಬಲಿರಾಮ್ ಹೆಗ್ಡೇವಾರ್, ಎಂಎಸ್ ಗೋಲ್ವಾಲ್ಕರ್ ಅವರುಗಳ ನೆನಪಿನ ಮೂರ್ತಿಗಳಿಗೆ ಗೌರವ ಸಲ್ಲಿಸಿದ್ರು. ಪ್ರಧಾನಿಯಾದ 11 ವರ್ಷಗಳ ಬಳಿಕ ಕೇಂದ್ರ ಕಚೇರಿಗೆ ಬಂದ ಮೋದಿಯವರು ಆರ್ಎಸ್ಎಸ್ ದೇಶದ ಅಮರ ಸಂಸ್ಕೃತಿಯ ಆಲದ ಮರ ಎಂದು ಹೇಳಿದ್ದಾರೆ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.